ನಳಿನಿ ಲೋಕಪ್ಪ ಗೌಡ ಸಮಾಜ ಕಂಡಂತಹ ಧೀಮಂತ ಮಹಿಳೆ. ಸಮಾಜಮುಖಿಯಾಗಿ ಹೇಗೆ ಇದ್ರೂ ಅನ್ನೋದನ್ನು ಜನ ಮಾತಾಡ್ತಾರೆ. ಇವರು ಸಮಾಜಮುಖಿಯಾಗಿ ಮಾತ್ರ ಅಲ್ಲ, ಮನೆಗೆ ಬೆಳಕಾಗಿದ್ದವರು, ಭದ್ರ ಬುನಾದಿಯಾಗಿದ್ದವರು, ಮನೆಯನ್ನು ಬೃಂದಾವನವಾಗಿಸಿದವರು ಇವರು. ಆದರೆ ಈಗ ನಮ್ಮ ಜೊತೆಗೆಲ್ಲ ದೇವರ ಜೊತೆಯಾಗಿದ್ದಾರೆ. ಈ ಹೊತ್ತಿಗೆ ಇವರ ನಡುವಿನ ಒಡನಾಟದ ಬಗ್ಗೆ ಸಾರ್ಥಕವಾಗಿ 55 ವರ್ಷಗಳ ಕಾಲ ಹೆಜ್ಜೆ ಹಾಕಿ ದಾಂಪತ್ಯ ಜೀವನವನ್ನು ನಡೆಸಿದಂತಹ ಇವರ ದೇವರಾಗಿದ್ದಂತಹ ಪತಿದೇವರಾಗಿರುವಂತಹ ಲೋಕಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ. ಜೊತೆಯಾಗಿ ಜೀವನವನ್ನು ನಡೆಸಿದ್ರಿ 55 ವರ್ಷಗಳ ಕಾಲ. ಕೊನೆಯದಾಗಿ ಅವರನ್ನು ಬೀಳ್ಕೊಡುವಂಥ ಹೊತ್ತಿಗೂ ಕೂಡ ಅರ್ಥಪೂರ್ಣವಾಗಿ ಬೀಳ್ಕೊಟ್ಟಿದ್ದೀರಾ. ಅವರಿಗಾಗಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡಿದ್ದೀರಾ ಸರ್. ಹಾಗಾಗಿ ಅವರೊಂದಿನ ಒಡನಾಟವನ್ನು ಈ ಹೊತ್ತಿಗೆ ಒಮ್ಮೆಗೆ ನೆನಪು ಮಾಡಿಕೊಳ್ಳೋದು ಅಂತ ಹೇಳಿದರೆ 55 ವರ್ಷಗಳ ಜೀವನವನ್ನು. 55 ವರ್ಷಗಳ ಹಿಂದೆ ಆ್ಯಕ್ಚುಲಿ ಮದುವೆ ಮಾಡಿಕೊಂಡೆವು. ಇಬ್ಬರೂ ಸೇರಿಕೊಂಡು ಒಂದು ಗುರಿ ಇಟ್ಕೊಂಡು, ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಜೀವನ ಸಾಗಿಸ್ತೇವೆ. ಅವರ ಮನೆಯಿಂದಲೂ ನಾವು ಏನು ತಂದಿಲ್ಲ, ನನ್ನ ಮನೆಯಿಂದಲೂ ಏನು ತಂದಿಲ್ಲ. ಇಬ್ಬರು ಶೂನ್ಯದಿಂದ ಶುರು ಮಾಡಿ ಜೊತೆಯಲ್ಲಿ ದಿನದಲ್ಲಿ ಹೆಚ್ಚು ಕಡಿಮೆ 16 ಗಂಟೆಗಳಿಂದ ಜಾಸ್ತಿ ಇಬ್ಬರು ಜೊತೆಯಲ್ಲೇ ದುಡಿದಿದ್ದೀವಿ. ದುಡಿದು ಕಟ್ಟಿ ಇದು 1983ರಿಂದ ಸ್ಥಿತಿ ತುಂಬ ಸುಧಾರಿಸ್ತು. ನಮ್ಮ ಸ್ಥಿತಿ ಸುಧಾರಿಸಿದಾಗ ಕಷ್ಟ ಜೀವನದಲ್ಲಿ ಜೀವನ ಸಾಗಿಸೋದು ಹೇಗೆ ಅನ್ನೋದೊಂದು ನಮಗೂ ಮನವರಿಕೆ ಇತ್ತು. ಇದು ನಳಿನಿಯವ್ರಿಗಂತೂ ತುಂಬ ಇತ್ತು. ಸೊ ಬಡ ಜನರಿಗೆ ಸಹಾಯ ಮಾಡಬೇಕಂತ ಅಲ್ಲಿಂದಲೇ ನಮಗೆ ಸ್ವಲ್ಪ ಇದು, ಯಾಕಂದರೆ ನಾವು ಕಷ್ಟಪಟ್ಟು ಜೀವನವನ್ನು ಕಟ್ಕೊಂಡವರು. ಅವರು ಜೊತೆ ಅಷ್ಟು ವರ್ಷ, ಈಗ 83ರಿಂದ ಇಲ್ಲಿವರೆಗೆ ನಾನು ಒಂದು ಹೇಳಿದರೂ ಇದು ಕಡಿಮೆ, ಒಂದು ಹೇಳಿದರೂ ಜಾಸ್ತಿ. ತನ್ನ ಬದುಕಿನೊಟ್ಟಿಗೆ ಇನ್ನೊಬ್ಬರಿಗೆ ಬದುಕು ಕಟ್ಟಿಕೊಟ್ಟು ಜೀವನ ಸಾಗಿಸಿದರು ಅವರು. ಬರೀ ಇಂಡಿವಿಜುವಲ್ ಅಲ್ಲ, ಸಮಾಜದಲ್ಲಿ ಒಂದು ಸಂಘ ಸಂಸ್ಥೆಗಳೇ ಇರ್ಬೋದು, ಬೇರೆ ಏನೇ ಇದು ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು. ಶೈಕ್ಷಣಿಕವಾಗಿಯೂ ತುಂಬ, ಈಗ ಈ ಒಂದು ಉದಾಹರಣೆ ಅಂತೇಳಿದರೆ ನಾನು ಹೇಳ್ತೀನಿ. ನಾನು 85-86 ಇದರಲ್ಲಿ ಲೇಟ್ 80s ಇದು ಮಳೆಗಾಲದಲ್ಲಿ ಮುಂಡೂರು ಸ್ಕೂಲಿಗೆ, ಮುಂಡೂರು ಪಂಚಾಯಿತಿಗೆ ಏನೋ ಹೋಗಿದ್ರಂತೆ. ಹೋಗಿದ್ದಾಗ ಪಕ್ಕದಲ್ಲಿ ಸ್ಕೂಲಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಾಗ ಮಕ್ಕಳೆಲ್ಲ ನೆಲದಲ್ಲಿ ಇದು ಬೆಂಚ್ ಇಲ್ಲದೆ ಮಳೆ ಬಂದ ಟೈಮಲ್ಲಿ ನೀರಲ್ಲಿ ಕೂತಿದ್ರಂತೆ. ಸೀದಾ ಅವ್ರು ಏನು ಮಾತಾಡಿಲ್ಲ, ಬಂದು ಆಮೇಲೆ ಕೊನೆಗೆ ಒಂದು 15 ದಿವಸ ಆದಾಗ ಸ್ಕೂಲಿಂದ ಒಂದು ಲೆಟ್ರ್ ಬಂತು ನಮಗೆ. 15 ದಿವಸ ಆದಮೇಲೆ ಏನಂದರೆ ಅವರಿಗೆ ಆಶ್ಚರ್ಯ ಆಗಿತ್ತು. ಇವರು ಏನಿಲ್ಲ, ಸ್ಟ್ರೈಟ್ ಮಿಲ್ಲಿಗೆ ಹೋಗಿ, ಮಾರ್ಟಿನ್ ಮಿಲ್ಲಿಗೆ ಹೋಗ್ಬಿಟ್ಟು ಬೆಂಚು ಡೆಸ್ಕ್ಗಳು ಮಾಡಿ ಅವರಿಗೆ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ರು. ಅವರಿಗೆ ಯಾರು ಕಳಿಸ್ಕೊಟ್ಟಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಕೇಳಿದರೆ ಹಿಂಗೆ ನಳಿನಿ ಲೋಕಪ್ಪ ಅವ್ರು ಕಳಿಸಿದ್ದಾರೆ ಅನ್ನೋದು. ಸೊ ಆ ಲೆಟ್ರು ಆ್ಯಕ್ಚುಲಾಗಿ ಲೆಟ್ರ್ ಬರೆದು ಎಲ್ಲರೂ ಬಂದು ಒಂದು ಇದು ಮಾಡಿ ಆಗ ಅವ್ರನ್ನ ಸನ್ಮಾನಿಸಿದರು. ಇದೇ ಥರದಲ್ಲಿ ಇಲ್ಲಿರ್ಬೋದು, ಬಂಟ್ವಾಳ ತಾಲೂಕು ಇರ್ಬೋದು, ತುಂಬ ಸ್ಕೂಲ್ಗಳಿಗೆ ತುಂಬ ಇದು ಫಂಡಮೆಂಟಲ್ ಏನು ಬೇಕು ಅವರು ನೋಡಿದ್ದನ್ನು ಮಾಡೋರು. ಬಟ್ ಯಾವತ್ತೂ ಇದನ್ನು ಅವರು ಇದು ಮಾಡಿಲ್ಲ. ಯಾವುದು ಪ್ರಚಾರಕ್ಕೆ ಜಾಸ್ತಿ ಬಂದಿಲ್ಲ, ಪ್ರಚಾರ ಕೊಡ್ತಾನೂ ಇರಲಿಲ್ಲ. ಈಗ ದೇಣಿಗೆ ಕೊಟ್ಟರೆ ಎಡಗೈಯಲ್ಲಿ, ಬಲಗೈಯಲ್ಲಿ ಕೊಟ್ಟರೆ ಎಡಗೈಗೂ ಗೊತ್ತಾಗದಾಗೆ ಜೀವನ ಸಾಗಿಸಿದ್ದಾರೆ. ಸಮಾಜಮುಖಿಯಾಗಿ ತೊಡಗಿಸಿಕೊಂಡವರು, ರಾಜಕೀಯದಲ್ಲೂ ತೊಡಗಿಸಿಕೊಂಡವರು. ಹಾಗಾಗಿ ಎಷ್ಟು ಬ್ಯುಸಿಯಾಗಿರ್ತಾ ಇದ್ರು ಅಂತ, ಅವರ ದಿನಚರಿ ಹೇಗಿತ್ತು? ಬ್ಯುಸಿಯಾಗಿ ಇರ್ತಿದ್ರು. ಆದರೆ ಬ್ಯುಸಿಯಾಗಿದ್ರೂ ಹಿಂದಿನಿಂದಲೂ ನಾವು ಹೇಳಿದೆಲ್ಲ, ದಿನದಲ್ಲಿ 16 ಗಂಟೆವರೆಗೂ ನಾವು ಕೆಲಸ ಮಾಡಿದ್ದೀವಿ ಅಂತ. ಸೊ 16 ಗಂಟೆ ಅವರು ದುಡಿದವರು ಈಗ ಎಷ್ಟೇ ಕೆಲಸ ಮಾಡಿದರೂ ದಣಿತಿರಲಿಲ್ಲ. ಯಾವತ್ತೂ ಎನರ್ಜೆಟಿಕ್ ಇತ್ತು, ಯಾವತ್ತೂ ಕೆಲಸ ಮಾಡಬೇಕು. ಅದು ಯಾವುದೇ ಸಾಮಾಜಿಕ, ಮನೆಯದೇ ಇರ್ಬೋದು, ಸಾಮಾಜಿಕ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ಜೊತೆಯಾಗೇ ತೊಗೊಂಡು ಹೋಗ್ತಾಯಿದ್ರು. ಯಾವತ್ತೂ ದಣಿಯುವಂತ ಇರಲೇ ಇಲ್ಲ. ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ನಾನು ಇರ್ತಿದ್ದೆ, ನನ್ನ ಜೊತೆಯಲ್ಲಿ ಅವರು ಇರ್ತಿದ್ರು. ಈಗ ಎಲ್ಲರೂ ಅಂತೇಳಿದರೆ ಟೂರು ಗೀರು ಅದು ಇದು ಅಂತ ತಗೊಂಡು ಯಾವ ಟೂರಿಗೂ ಹೋಗ್ತಾ ಇರಲಿಲ್ಲ, ಯಾವುದೂ ಇರಲಿಲ್ಲ ಇದು ಮಾಡುವಂಥದ್ದು. ಈಗ ನಾವು 85ರಲ್ಲಿ ಈ ಊರಿಗೆ 85ರಲ್ಲಿ ಬಂದೆವು. ಇಲ್ಲಿ ತುಂಬ ಇದು ನಮ್ಮ ಕುಟುಂಬದವ್ರದ್ದು ಎಲ್ಲ ತುಂಬ ಇದಿತ್ತು, ಜಗಳ ಇತ್ತು. ಇದೇ ಜಾಗದಲ್ಲಿ 7 ಮನೆ ಇತ್ತು. ಅವ್ರನ್ನೆಲ್ಲರಿಗೂ ಇದು ಮಾಡಿ, ಅದು ಅವರ ವ್ಯಾಜ್ಯಗಳನ್ನೆಲ್ಲ ಬಗೆಹರಿಸಿ, ದಾರಿ ಒಂದೇ ಇದ್ದದ್ದು ಅಂತೇಳಿದರೆ ಅವ್ರನ್ನೆಲ್ಲ ಇಲ್ಲಿಂದ ಇದು ಕೊಟ್ಟು ಇಲ್ಲಿಂದ ಬಿಡಿಸಿ, ಅವರಿಗೆ ಬೇರೆ ಕಡೆ ದುಡ್ಡಂತೂ ಕೊಟ್ಟಿಲ್ಲ ಯಾರಿಗೂ. ಬೇರೆ ಕಡೆ ಜಮೀನು ತೆಗೆದುಕೊಟ್ಟು ಅವರಿಗೆ ಅಲ್ಲಿ 1 ವರ್ಷಕ್ಕೆ ಖರ್ಚಿಗೆ ಕೊಟ್ಟು
ಮಾಡಿ ಇಲ್ಲಿಂದ ಕಳಿಸಿ ಇದನ್ನು ನಾವು ಉಳಿಸ್ಕೊಂಡೆವು. ಆದರೂ ನಮಗೆ ಇಲ್ಲಿಗೆ ಬೆಂಗಳೂರಿನಲ್ಲಿ ನಮ್ಮದು ವ್ಯವಹಾರ ಗಟ್ಟಿಯಾಗಿತ್ತು. ಇದನ್ನು ನಮ್ಮ ಅಣ್ಣನಿಗೆ ಬಿಟ್ಟುಕೊಟ್ಟು ನಾವು ಇರ್ಬೋದು ಅಂತ ಮಾಡಿದೆವು. ಬಟ್ ಈ ಕುಟುಂಬದ ಯಾರಿಗೂ ದುಡ್ಡು ಬಂದ ಕೂಡಲೇ ಏನೇನೋ ಶುರು ಆಗುತ್ತೆ. ಆಮೇಲೆ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗದೆ ಪುನಃ ನಾವೇ ಬಂದು ಇಲ್ಲಿ ನೆಲೆಸಬೇಕಾಗಿ ಬಂತು. ಆ ಥರ ಅಲ್ಲಿಂದ ಇಲ್ಲಿವರೆಗೆ ಹಿಂಗೆ ಇದ್ದೀವಿ ನಾವೀಗ. ಬಂದವರಲ್ಲಿ ತುಂಬ ಜನ ಹೇಳಿರುವಂಥದ್ದು ಮನೆಗೆ ಬಂದಾಗ ಅವರು ಮಾಡ್ತಾ ಇದ್ದಂಥ ಅತಿಥಿ ಸತ್ಕಾರದ ಬಗ್ಗೆ ಸರ್, ಅದನ್ನು ನೀವು ತುಂಬ ಹತ್ತಿರದಿಂದ ಕಂಡಿರ್ತೀರಾ. ಅತಿಥಿ ತನಗೆ ಇದು ಚೆನ್ನಾಗಿ ಅಡುಗೆ ಮಾಡುವಾಗಲೇ ಒಂದು ಹೆಚ್ಚು ಕಡಿಮೆ ಒಂದು 4-5 ಜನಕ್ಕೆ ಜಾಸ್ತಿನೇ ಮಾಡಿರೋರು. ಜನ ಜಾಸ್ತಿ ಬಂದರೆ ತನ್ನ ತಟ್ಟೆ ಇಲ್ಲದಿದ್ರೂ ಅದನ್ನು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಜೀವನ ಮಾಡ್ತಾಯಿದ್ರು. ಅಷ್ಟಕ್ಕೆ ಅವರಿಗೆ ಹೊಟ್ಟೆ ತುಂಬ್ತಾ ಇತ್ತು ಇನ್ನೊಬ್ಬರ ಸೇವೆಯಲ್ಲಿ. ಕೊನೆಯ ದಿನದಲ್ಲಿ ಅನಾರೋಗ್ಯ ಇತ್ತು ಅಂತ ಹೇಳಿದರು. ಆ ದಿನಗಳು ಕೊನೆಯ ದಿನದಲ್ಲಿ ಅನಾರೋಗ್ಯ ಇತ್ತು ಅಂತ ಹೇಳಿದರು. ಆ ದಿನಗಳು ಹೇಗಿತ್ತು? ಅನಾರೋಗ್ಯ ಅಂದ್ಕೊಂಡು ಪಾಪ ನೆನೆಸದೇ ಬಂದಿರೋದು ಅದು ಮಾಡ್ಕೊಂಡು ಇದು ಆಯಿತು. ಹಾಸ್ಪಿಟ್ಲಲ್ಲಿ ನಮ್ಮ ಪ್ರಯತ್ನ ನಾವು ಮಾಡಿದೆವು. ಹಾಸ್ಪಿಟ್ಲಲ್ಲಿ ಇದ್ದರು ಎಲ್ಲ ಮಾಡಿಕೊಂಡು ಕೊನೆಗೆ ಲಾಸ್ಟಿಗೆ ಇದು ಸ್ವಲ್ಪ ಸೀರಿಯಸ್ ಆಗುವಾಗ ಅವ್ರು ಹೇಳಿದರು, ನನಗೆ ಯಾವುದು ಔಷಧಿ ಬೇಡ, ನನ್ನ ಜೀವ ಹೋದರೆ ಮನೆಯಲ್ಲೇ ಹೋಗಲಿ, ನನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ. ಸರಿ, ಅದಕ್ಕೋಸ್ಕರ ನಾವು ಮನೆಗೆ ಕರ್ಕೊಂಡ್ಬಂದು ಒಂದು 10-12 ದಿನ ಇದ್ದರು. 12 ದಿವಸದಲ್ಲಿ ಕೊನೆಗೆ ಅವ್ರದ್ದು ಪ್ರಾಣ ನಮ್ಮಲ್ಲಿ ಎಷ್ಟು ಇದ್ದಿತ್ತು ಅನ್ಯೋನ್ಯತೆ ಇತ್ತು ಅಂದರೆ ನನ್ನನ್ನು ಹಿಡಿದುಕೊಂಡು ನನ್ನನ್ನು ಬಿಟ್ಟು ಹೆಚ್ಚು ಕಡಿಮೆ ಇರ್ತಾನೆ ಇರಲಿಲ್ಲ. ಕೊನೆಗಳಿಗೆಲ್ಲ ಅವತ್ತು ಬೆಳಿಗ್ಗೆ ಒಂದು 7:30 ಟೈಮಲ್ಲಿ ಮಕ್ಕಳೆಲ್ಲ ಪಕ್ಕದಲ್ಲಿದ್ದರು. ಎಲ್ಲರೂ ಮುಖ ತೊಳ್ಕೊಂಬರ್ತೀವಿ ಅಂತ ಒಳಗಡೆ ಒಳಗಡೆ ಹೋದಾಗ ನಾನು ಒಬ್ಬನೇ ಕೂತ್ಕೊಂಡು ಕೈ ಹಿಡ್ಕೊಂಡು ಪೇಪರ್ ಓದ್ತಾ ಇದ್ದೆ. ಕೈಯಲ್ಲಿ ಸ್ವಲ್ಪ ಅದ್ಮದಾಗಾಯಿತು. ನೋಡ್ತೀನಿ ಕಣ್ಬಿಟ್ಟಿದ್ರು ಇವರು. ಕಣ್ಬಿಟ್ಟು ಸ್ವಲ್ಪ ನಕ್ಬಿಟ್ಟು ಮಾಡಿ ಹಂಗೆ ಇದು ಮಾಡಿಕೊಂಡು ಕಣ್ಣು ಮುಚ್ಚಿದ್ರು, ಬಾಯಿನೂ ಮುಚ್ಚಿದ್ರು. ಅಲ್ಲೇ ಇದು ಪ್ರಾಣ ಹೋಗಿರಬೇಕು. ಪ್ರಾಣ ಹೋಗಿ ಅದೇ ಲಾಸ್ಟು ನನ್ನ ಕೈ ಹಿಡ್ಕೊಂಡೇ ಪ್ರಾಣ ಬಿಟ್ಟರು. ಪಟ್ಟ ದೇವರ ಭಕ್ತರಾಗಿದ್ದರು. ಹಾಗಾಗಿ ಅವರು ಕೊನೆ ಉಸಿರೆಳೆಯುವಂಥ ದಿನದಂದು ದೇವರ ಕೋಣೆಯಲ್ಲಿರುವಂತಹ ತೆಂಗಿನಕಾಯಿ ಕೂಡ ಒಡೆದಿತ್ತು. ಅದು ಅವರು ತೀರು ಹೋಗಿ ಒಂದು 10-15 ನಿಮಿಷದ ಒಳಗಡೆ ದೇವರ ಮನೆಯಿಂದ ಒಂದು ಶಬ್ದ ಬಂದು ನೋಡಿದರೆ ದೇವರ ಮನೆಯಲ್ಲಿ ಆ ತೆಂಗಿನಕಾಯಿ ಅಡ್ಡವಾಗಿ ಸೀಳಿತ್ತು ಅದು. ಸೊ ನನ್ನ ಇದರಲ್ಲಿ ಅವರಿಗೆ ನಮ್ಮನ್ನು ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಅಲ್ಲೇ ಬಂದು ಸೇರಿಕೊಂಡಿದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋದು ನಮಗೆ ಇವತ್ತು ಭಾವನೆ ಇದೆ. ಎಷ್ಟು ಮನೆ ಖಾಲಿ ಅನ್ನಿಸ್ತಾ ಇದೆ, ಮನಸ್ಸು ಎಷ್ಟು ಭಾರವಾಗ್ತಿದೆ. ಇಲ್ಲ, ನನಗೆ ಅವಳು ಇದ್ದಾಳೆ ಅಂತಲೇ ಅನ್ನಿಸ್ತಾ ಇದೆ ಮನೆಯಲ್ಲಿ. ಆ ಫೀಲಿಂಗೇ ಇದೆ. ದೈವಿಕ ಇರಲ್ಲದಿದ್ರೂ ಪ್ರತಿಯೊಂದು ಇದರಲ್ಲೂ ಈಗ ಈಗ ಅವ್ರದ್ದು ಸ್ಮಾರಕ ಮಾಡಬೇಕಾದ್ರೂ ಯಾರೂ ನೆನೆಸಿರಲಿಲ್ಲ, ಯಾರೂ ಮಾಡಿಲ್ಲ. ಈಗ ಎಷ್ಟು ಇಲ್ಲ 5 ದಿವಸ, ಇವತ್ತು 17ನೇ ದಿವಸ. 5-17 ಅಂತೇಳಿದ್ರೆ 12 ದಿವಸದಲ್ಲಿ ನಾನು ಆ್ಯಕ್ಚುಲಾಗಿ ಅವ್ರಿಗೆ ಊರಗೌಡ್ರಿಗೆ ಹೇಳಿದ್ದೆ ಈಗ ಮಾಡೋಕ್ಕಾಗಲ್ಲ ಅಂದ್ಕೊಂಡು. ಬಟ್ ಏನೋ ನೆನೆಸ್ಕೊಂಡು ಮಾಡಿದ್ದು. ಏನು ಹೂ ಎತ್ತದಾಗೆ ರೆಡಿ ಆಯಿತು ಇದು ಈ ಥರ ಅಲ್ಲಿ. ಬಟ್ ಇದೇ ಥರ ಇರಬೇಕು ಅಂತಕೊಂಡು ಕಲ್ಪನೆ ಇತ್ತು. ಆ್ಯಕ್ಚುಲಾಗಿ ಅವ್ರಿಗೆ ಇದು ಇರಲಿಲ್ಲ ಸ್ಮಾರಕ ಮಾಡಬೇಕು ಅಂತ. ಅವರ ಕಲ್ಪನೆ ಇದ್ದದ್ದು ಆ ದೇಹವನ್ನು ಯಾವುದಾದ್ರು ಆಸ್ಪತ್ರೆಗೆ ದಾನ ಕೊಡಿ ಅಂತ ಹೇಳಿದರು ನನಗೆ. ಅಲ್ಲ, ದಾನ ಕೊಟ್ಟಿಲ್ಲ. ನಾನು ಅವ್ರನ್ನ ಸಮಜಾಯಿಸಿದ್ದೀನಿ. ಇಲ್ಲಮ್ಮ, ನೀನು ಯಾವತ್ತು ನಮ್ಮ ಜೊತೆನೇ ಇರಬೇಕು, ನಮ್ಮ ಜೊತೆಲಿ ಇರಬೇಕು ಅಂತ ಹೇಳಿದ್ದೆ. ಅದಕ್ಕೆ ಒಪ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ಸ್ಮಾರಕ ಕಟ್ಟಬೇಕಾಗಿ ಬಂತು. ಮನೆ ಮುಂದೆನೇ ಯಾವತ್ತು ನೆನಪು ಸದಾ ಇರಲಿ, ಅವರು ನಮ್ಮ ಹತ್ತಿರದಲ್ಲೇ ಇರಲಿ ಅನ್ನೋಣ. ಪ್ರೀತಿ ಎಷ್ಟು ಗಟ್ಟಿಯಾಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸರ್. ಅದು ಯಾವತ್ತೂ ಅಮರವಾಗಿ ಇರುತ್ತೆ ಅಮ್ಮ. ಕೊನೆಯ ದಿನಗಳಲ್ಲಿ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋಂಥ ಮಾತುಕತೆಗಳನ್ನು ಹೇಳ್ತಾ ಇದ್ದೀನಿ. ಅಲ್ಲ, ಕೊನೆಯದ ಸಮಾಜ ಮಾತುಕತೆಗಳು ಸಮಾಜದಲ್ಲಿ ಸ್ವಲ್ಪ ಎಲ್ಲ ಅವರ ಇದನ್ನು ಒಪಿನಿಯನ್ಗಳನ್ನು ಈಗಿನ ಸಮಾಜದವರು ಸ್ವಲ್ಪ ದೂರ ಇಟ್ಕೊಳ್ತಾ ಇದ್ದರು. ಸೊ ಅದು ಸ್ವಲ್ಪ ಬೇಜಾರಿತ್ತು. ತನ್ನ ತೃಪ್ತಿಯಲ್ಲಿ ಸಮಾಜದಲ್ಲಿ ಗುಂಪಿನಲ್ಲಿ ಎಲ್ಲೂ ಹೋಗದೆ ತನ್ನ ನೊಂದು ಬಂದವರಿಗೆ ಮಾತ್ರ ಮನೆಯಲ್ಲೇ ಅದನ್ನು ಒಂದು ಪರಿಹಾರ ಕೊಡ್ತಾಯಿದ್ರು ಅಷ್ಟೇ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸರೆಯಾಗಿದ್ದರು ಸರ್. ಇವಾಗ ಅವ್ರಿಗೂ ಒಂದು ಬೇಜಾರಿರುತ್ತೆ. ಅವರು ಹೇಗಿದ್ದಾರೆ? ಎಲ್ಲ ಇದ್ದಾರೆ. ಮಕ್ಕಳಿಗೆ ಅಂತೇಳಿದರೆ ನಾನಿದ್ದೀನಿ, ಅವ್ರ ಧೈರ್ಯ ಇದೆ. ಅಮ್ಮಮ್ಮ ಇಲ್ಲ ಅನ್ನೋದು ಒಂದಿದು ಅಷ್ಟೇ. ಓಕೆ, ಕೊನೆಯದಾಗಿ ಅವರ ಶ್ರದ್ಧಾಂಜಲಿ ಸರ್ಪಿಸುವಂಥ ಸಂದರ್ಭದಲ್ಲಿ ಕೂಡ ಹಾಗೆಯೇ 3 ಧರ್ಮದ ಗುರುವನ್ನು ಕೂಡ ಕರೆದ್ರಿ ಸರ್. ಅದರ ಒಂದು ಅವರು ಆ್ಯಕ್ಚುಲಾಗಿ ಅಂತೇಳಿದರೆ ಎಲ್ಲ ಧರ್ಮದವ್ರನ್ನೂ ಪ್ರೀತಿಸಿದ್ರು. ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು,
ದೇವಸ್ಥಾನ ಇರ್ಬೋದು. ಚರ್ಚ್ ಅಂತ ಹೇಳಿದ್ರೆ ಈಗ ಇಲ್ಲಿ ಪಾಪೆ ತಡ್ಕ ಇದು ಮಸೀದಿ ಇದೆ ಅಂದ್ಕೊಂಡು, ಆ ಪಾಪೆ ತಡ್ಕ ಮಸೀದಿಗೆ ಫೌಂಡೇಶನ್ ಇದು ಮಾಡಿಕೊಂಡು ಫೌಂಡೇಶನ್ನಿಂದ ಆ ಜಾಗದ ವಿಚಾರದಲ್ಲಿರ್ಬೋದು ಎಲ್ಲ ಮಾಡಿ ಪ್ರಥಮವಾಗಿ ಡೊನೇಷನ್ ಕೊಟ್ಟವರು ಅವರೇ ಕೊಟ್ಬಿಟ್ಟು ಮಾಡಿರೋದನ್ನು. ಅದನ್ನು ಯುವತ ಮಸೀದಿಯವರು ನೆನಪಿಸ್ಕೋತಾರೆ. ಎಲ್ಲ ಇದೆ. ದೇವಸ್ಥಾನಗಳಿಗೆ ಅಂತೇಳಿದರೆ ನಾವು ಹೇಳ್ಕೊಂಡು ಹೋದಷ್ಟು ಮುಗಿಯಲ್ಲ. ಎಲ್ಲ ಪರಿಸರದಲ್ಲಿರುವ ಎಲ್ಲ ದೇವಸ್ಥಾನಗಳಿಗೂ ಇದು ಮಾಡಿದ್ದಾರೆ. ಮೃತ್ಯುಂಜಯೇಶ್ವರ ದೇವಸ್ಥಾನವನ್ನು ಇದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ 138 ದಿವಸದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಬ್ರಹ್ಮಕಲಶ ಮಾಡಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ 0 ಲೆವೆಲಿಂದ ಅದು ಪೂರ್ತಿ ನಿರ್ನಾಮ ಅವಸ್ಥೆಯಲ್ಲಿದ್ದ ದೇವಸ್ಥಾನವನ್ನು ಮಾಡಿದ್ದಾರೆ. ಅವ್ರದ್ದೇ ಇದಿತ್ತು. ಇದು ಆಗಿನ ಕಾಲದಲ್ಲಿ ಡೆಂಗ್ಯೂ ಅಂತ ಒಂದು ರೋಗ ಇತ್ತು. ಸೊ ಜನಗಳೆಲ್ಲ ಕಷ್ಟದಲ್ಲಿದ್ದರು. ಆಗ ಊರಿನವರು ಅದಕ್ಕೆ ಡೊನೇಷನ್ ಅಂತ ತಗೊಂಡು ಊರಿನವ್ರಿಗೆ ಕೊಡೋಕ್ಕೆ ಕಷ್ಟ ಆಗುವಾಗ ಇದು ಎಷ್ಟು ನಮಗೆ ನಿರೀಕ್ಷೆ ಊರಿನವ್ರು ಸಹಾಯ ಮಾಡಿದ್ದಾರೆ. ಹೊರಗಡೆಯಿಂದ ಇದು ಡೊನೇಷನ್ ತರ್ತೀವಿ ಅಂತಕೊಂಡು ಊರ ಕೆಲವು ಮುಖಂಡರುಗಳೆಲ್ಲ ತರ್ತೀವಿ ಅಂತ ಒಂದು 2-3 ದಿವಸ ಹೋದರೂ ಅವರು ಕಲೆಕ್ಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡಿದರು. ಆಮೇಲೆ ಇವರೇ ಒಂದು ಇದು ಕೊಟ್ಟರು, ಡೊನೇಷನ್ಗೆ ಹೋಗಲೇಬೇಡಿ, ದೇವಸ್ಥಾನಕ್ಕೆ ಕಟ್ಟೋಕ್ಕೆ ಏನು ಕಡಿಮೆ ಆಗುತ್ತೆ ನಾನೇ ಕೊಡ್ತೀನಿ, ಯಾರು ಹೋಗಬೇಡಿ, ಯಾರು ದೇವಸ್ಥಾನಕ್ಕೆ ಬಂದು ಕೊಡ್ತಾರ ಅವ್ರದ್ದು ಮಾತ್ರ ಇದು ತಗೊಳ್ಳಿ, ಬಂದವ್ರದ್ದು ತಗೊಳ್ಳಿ, ನಾವಾಗಿ ಹೋಗಿ ಇನ್ನೊಬ್ಬರ ಮನೆ ಬಾಗಿಲಿಗೂ ಹೋಗೋದು ಬೇಡ ಅಂದರು. ಸೊ ಅಲ್ಲಿ ಮಾಡಿದ್ದಾರೆ. ಅದನ್ನು 138 ದಿವಸದಲ್ಲಿ ಮಾಡಿ ಮುಗಿಸಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಥರದಲ್ಲಿ ಇಲ್ಲಿ ಇದು ಊರವರ ಮನವಿ ಮೇರೆಗೆ ಬಂದು ಸರ್ವೇ ದೇವಸ್ಥಾನವನ್ನು ಅದು ಇದ್ಕೊಂಡು ಅದನ್ನು ಆ್ಯಕ್ಚುಲಾಗಿ ಯಾವುದೋ ಕೊರೋನಾ ಕಾಲದಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಜೀರ್ಣೋದ್ಧಾರದ ಕೆಲಸ ನಿಂತೋಗಿತ್ತು. ಆ ಜೀರ್ಣೋದ್ಧಾರ ಮಾಡಿ ಅದನ್ನು ಮುಗಿಸ್ಕೊಂಡು ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರಾಗಿದ್ದರು. ನನ್ನನ್ನು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಮಾಡಿದೆವು. ಆಮೇಲೆ ಎಲ್ಲ ಮುಖಂಡರುಗಳದ್ದು ಒಂದೊಂದು ಇದ್ರ ಮಕ್ಕಳು ನಾವು ಈಗ ದೇವಸ್ಥಾನಗಳಿಂದಲೇ ದೂರ ಉಳಿಬೇಕಾಗಿ ಬಂತು ಅಷ್ಟೇ. ಸಮಾಜಕ್ಕಾಗಿ ಈಗ ದೇವಸ್ಥಾನದಿಂದ ದೂರ ಇರಲಿಲ್ಲ, ದೇವಸ್ಥಾನದ ಆಡಳಿತದಿಂದ ದೂರ ಇರಬೇಕು ಅಷ್ಟೇ. ದೇವರನ್ನಂತೂ ಇದು ಮಾಡೋಕ್ಕಾಗಲ್ಲ. ಸಮಾಜಕ್ಕಾಗಿ ಈಗಾಗಲೇ ತುಂಬಾ ಸೇವೆಯನ್ನು ನೀಡಿರುವಂಥದ್ದು. ಹಾಗಾಗಿ ಇದೊಂದು ಸ್ಮಾರಕ ಅಂತ ಹೇಳೋದು ಅದು ನಿಶ್ಚಿತವಾಗಿ ಆಗಿದ್ದಲ್ಲ, ಬಟ್ ಸುಂದರವಾಗಿ ಮೂಡಿ ಬಂದಿರುವಂತೆ ಸರ್. ಹಾಗಾಗಿ ಮುಂದೆ ಅವರ ಹೆಸರಿನಲ್ಲಿ ಸಮಾಜಕ್ಕಾಗಿ ಸೇವೆ ನೀಡುವಂತಹ ಮಾಡ್ತೀವಿ. ಈಗಾಗಲೇ ಒಂದು ಇದು ಮಾಡಿ ಒಂದು 2 ಅನಾಥಾಶ್ರಮಗಳಿಗೆ ಇದು ಮಾಡಿದ್ದೀವಿ. ಈಗ ನಾನು ಇನ್ನು ನೋಡಬೇಕು ಈಗ ಏನೇನು ಮಾಡ್ತಾಯಿದ್ದೀವಿ. ಅದೇ ಬಡ ಜನರ ಇದು ಒಂದು ಸಂಘ ಸಂಸ್ಥೆಗಳಿಗಿಂತಲೂ ಅವರ ಹೆಸರನ್ನ ಇಂಡಿವಿಜುವಲ್ ಆಗಿ ಮಾಡೋದೇ ಎಷ್ಟೋ ಮೇಲು ಅಂತ ಅದು ಅವ್ರದ್ದು ಕೊನೆ ಆಸೆ ಇತ್ತು. ಸಂಘ ಸಂಸ್ಥೆಗಳು ಎಲ್ಲ ಇವತ್ತು ನಾವು ಒಬ್ಬೊಬ್ಬರ ಹೆಸರಿಗೋಸ್ಕರ ನಾವು ಹೇಳಿದ್ದು ಎಲ್ರಿಗೂ ಬೇಜಾರಾಗ್ಬೋದು, ಬಟ್ ಒಬ್ಬರ ಇದು ಹೆಸರಿಗೋಸ್ಕರ ನಮ್ಮನ್ನು ಡೊನೇಷನ್ ತೊಗೊಂಡು ಅವರ ಹೆಸರಿಗೋಸ್ಕರ ಮಾಡ್ತಾಯಿದ್ರು. ಅದು ಬೇಡ, ಏನೇ ಮಾಡುವಾಗಲೂ ಇಂಡಿವಿಜುವಲ್ ಆಗಿ ಮಾಡೋಣ ಅಂತ ಮಾಡ್ತಾಯಿದ್ದೇವೆ. ಅದನ್ನು ಮುಂದುವರಿಸ್ತೀವಿ. ಕೊನೆಯದಾಗಿ ಪ್ರೀತಿಯಿಂದ ನುಡಿನಮನವನ್ನು ಸಲ್ಲಿಸೋದು. ಇಲ್ಲ, ಅವಳು ನನಗೆ ನುಡಿನಮನ ಅಂತಲ್ಲ, ಅವಳು ಯಾವತ್ತೂ ನನ್ನ ಜೊತೆಯಲ್ಲೇ ಇದ್ಲು, ಇನ್ನು ಮುಂದೆನೂ ಇರ್ತಾಳೆ ಅಂದ್ಕೊಂಡು ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಈಗ ಎಲ್ಲರೂ ತುಂಬ ಜನ ದೊಡ್ಡ ಘಟಾನುಘಟಿಗಳೇ ಹೇಳ್ತಾಯಿದ್ರು, ಒಳ್ಳೆ ಶಿವಪಾರ್ವತಿ ಥರ ಇದ್ದೀರಾ ಅಂದ್ಕೊಂಡು. ಇವತ್ತು ಅದೇ ಥರ ಇರ್ತೀವಿ ಅಂದ್ಕೊಂಡು ನನಗೆ ಅನ್ನಿಸುತ್ತೆ. 55 ವರ್ಷದಲ್ಲಿ ಒಂದು ದಿನವೂ ಬೇಜಾರಿಲ್ಲದೆ ಜೀವನ ಸಾಗಿಸಿದ್ದೀವಿ. ಅವರು ಯಾವಾಗಲೂ ನಿಮ್ಮ ಜೊತೆಗೇನೆ ಇರ್ತಾರೆ ಸರ್. ಭಾವುಕರಾಗ್ತಾ ಇದ್ದೀರಿ. ಖಂಡಿತವಾಗ್ಲೂ ಅವ್ರ ಜೊತೆಯಾಗೇ ಇರ್ತಾರೆ. ತುಂಬ ಜನ ಹೇಳಿದರು ಅಂತ ಹೇಳಿದ್ರಲ್ಲ, ಶಿವಪಾರ್ವತಿ ಥರ ಇರ್ತಾರೆ ಅಂತ. ಅವ್ರ ಜೊತೆಯಾಗಿ ಇನ್ನೂ ಕೂಡ ಹಾಗೇನೇ ಇರ್ತೀರಾ ಸರ್. ಧನ್ಯವಾದಗಳು ಸರ್. ನಳಿನಿ ಲೋಕಪ್ಪ ಗೌಡ ಇವರಿಗೆ ಮೊಮ್ಮಕ್ಕಳು ಅಂತ ಹೇಳಿದರೆ ಅತೀವವಾಗಿರುವಂತಹ ಪ್ರೀತಿ. ಪ್ರತಿಯೊಂದು ಹಂತದಲ್ಲಿ ಕೂಡ ಮೊಮ್ಮಕ್ಕಳ ಬಗ್ಗೆ ಯೋಚಿಸ್ತಾ ಇದ್ದರು ಅನ್ನೋವಂಥದ್ದು ಕೂಡ ಅವರ ಫ್ಯಾಮಿಲಿಯವರು ಹೇಳುವಂತಹ ಮಾತು. ಅವರ ಪ್ರಥಮವಾಗಿ ಮೊಮ್ಮಗಳು, ಹಾಗಾಗಿ ಇವರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇತ್ತು. ಹಂಸಿನಿ ಅವರು ಮಾತಾಡಬೇಕು. ನಮಸ್ತೆ. ನಾವು ಚೆನ್ನಾಗಿದ್ದೀವಿ. ಓಕೆ, ಅಮ್ಮಮ್ಮ ಅನ್ನೋವಂಥದ್ದು, ಅಮ್ಮ ಅಂದ್ರೇ ಮೇಲು, ಅಮ್ಮಮ್ಮ ಅಂತ ಹೇಳಿದರೆ ಅದಕ್ಕಿಂತನೂ ಮೇಲು. ಹಾಗಾಗಿ ಅವರೊಟ್ಟಿಗಿನ ಒಡನಾಟ, ಅವ್ರು ನಿಮಗೆ ತೋರಿಸ್ತಾ ಇದ್ದಂತಹ ಪ್ರೀತಿ, ಅವರೊಟ್ಟಿಗೆ ಕಳೆದಂಥ ದಿನಗಳನ್ನು ಇವತ್ತಿಗೆ ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ. ಚಿಕ್ಕಂದಿಂದ ನಾನು ಜಾಸ್ತಿ ಅಜ್ಜಿ ತಾತನೊಟ್ಟಿಗೆ ಬೆಳೆದವಳು. ಆ್ಯಂಡ್ ಈಗಲೂ ನೆನಪಿದೆ, ನಾನು ಸಣ್ಣವಳಿದ್ದಾಗ
ಮಲಗಲಿಲ್ಲ ಅಂದರೆ ಹೇಗೆ ಮಲಗಿಸ್ತಿದ್ರು, ಹೇಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ರು. ನಾನು ಸ್ಕೂಲ್ಗೆ ಹೋದಾಗ ಅಳ್ತಿದ್ದೆ ಅಂತ ಹೇಳಿ ಇಡೀ ನನ್ನ ಕ್ಲಾಸೆಲ್ಲ ಮುಗಿಯೋವರೆಗೂ ಸ್ಕೂಲ್ ಹೊರಗಡೆನೆ ಕೂತು ಕಾದು ಕರ್ಕೊಂಡು ಹೋಗ್ತಿದ್ರು ಮನೆಗೆ. ಅದು ಸಹ ನೆನಪುಂಟು. ಅವರು ಮಾಡಿದ್ದು ಒಂದೆರಡಲ್ಲ, ಹೇಳ್ತಾ ಹೋದರೆ ತುಂಬ ಉಂಟು ಹೇಳಲಿಕ್ಕೆ. ಮತ್ತು ಅಜ್ಜಿಯಾಗಿ ಮನೆಯಲ್ಲಿ ತುಂಬಾ ವಿಷಯಗಳು ಲೈಕ್ ಏನು ಒಂದು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತು ಅವರು ಒಂದು ಸೋಷಿಯಲ್ ಸರ್ವಿಸ್ ವುಮೆನ್ ಸಹ. ಸೊ ಹಾಗೆ ಸೊಸೈಟಿಯೊಂದಿಗೆ ಸಹ ಹೇಗೆ ಇರಬೇಕು, ಸೊಸೈಟಿಗೆ ಏನು ಮಾಡಬೇಕು, ಲೈಕ್ ನಾವು ಸೊಸೈಟಿಯಿಂದ ಏನು ತೊಗೊತೇವೆ ಅದನ್ನು ವಾಪಸ್ ಕೊಡಬೇಕು ಅಂತ ಸಹ ಹೇಳಿಕೊಟ್ಟವರು ಅವರು. ಆ್ಯಂಡ್ ಹಾಗೆಯೇ ಅದೇ ದಾರಿಯಲ್ಲಿ ನಡಿಬೇಕು ಅಂತ ಸಹ ತೋರಿಸಿಕೊಟ್ಟವರು. ಆ್ಯಂಡ್ ಅವರಲ್ಲಿ ಬೇಜಾರಾಗೋದು ನನಗೆ ಏನಂದರೆ ಅದೇ ಲಾಸ್ಟಿಗೆ ತುಂಬಾ ಸಫರ್ ಆದರು. ಅವರ ಹೆಲ್ತ್ ಇಶ್ಯೂಸ್ ಬಂದು ತುಂಬಾ ಸಫರ್ ಆದರು. ಅದೇ ತುಂಬ ಬೇಜಾರಾಗೋದು. ಬಟ್ ಎಂತ ಮಾಡಲಿಕ್ಕೆ ಆಗ್ತದೆ, ಆ್ಯಕ್ಸೆಪ್ಟ್ ಮಾಡಬೇಕಲ್ಲ ರಿಯಾಲಿಟಿಯನ್ನು. ಅದೇ ಲೈಕ್ ನಾನು ಅವರಿಗೆ ಅದೇ ಪ್ರಾಮಿಸ್ ಮಾಡಿದ್ದು, ಅವ್ರು ಏನು ಹೇಳಿದ್ದಾರೆ ಅದನ್ನೇ ನಡೆಸ್ಕೊಂಡು ಹೋಗ್ತೇನೆ. ಮತ್ತು ಅವರು ಹೇಳಿದಾಗೆ ಒಂದು ಸತ್ಯ ಮತ್ತು ನ್ಯಾಯದ ದಾರಿಯಲ್ಲೇ ನಡಿಬೇಕಂತ ಹೇಳಿದ್ದಾರೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಮಾತಾಡಬೇಕಂತ ಹೇಳಿದ್ದಾರೆ. ಅದು ಸರಿಯಾ ತಪ್ಪಾ ಅಂತ ಇದಿಲ್ಲ. ಲೈಕ್ ನಿನಗೆ ಅದು ತಪ್ಪು ಅನಿಸಿದರೆ ನೀನು ಹೇಳಬೇಕು, ಅದನ್ನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಇದು ಮಾಡಬಾರ್ದು ಅಂತ ಸಹ ಹೇಳಿಕೊಟ್ಟವರು. ತುಂಬ ಧೈರ್ಯ ತುಂಬಿಸಿದ್ದಾರೆ ಒಂದು ಲೈಕ್. ಮತ್ತು ಅವರು ಹುಡುಗಿಯರಿಗೆ ಮತ್ತು ವಿಮೆನ್ನಿಗೆ ತುಂಬ ಪ್ರಯಾರಿಟಿ ಕೊಟ್ಟವರು ಕೂಡ. ಸೊ ನಮ್ಮ ಮನೆಯಲ್ಲಿ ಸಹ ಅಷ್ಟೇ, ಹೆಣ್ಮಕ್ಳು ಅಂದರೆ ಒಂದು ಸ್ವಲ್ಪ ಮೇಲೆ ಕೈನೇ, ಅಂದರೆ ಎಲ್ಲದರಲ್ಲೂ ಡಿಸಿಷನ್ಸ್ ತೊಗೊಳ್ಳೋದ್ರೆ ಅದೆಲ್ಲ ನಾವು ಅವರನ್ನು ನೋಡಿಯೇ ಕಲಿತದ್ದು. ಒಂದು ಡಿಸಿಷನ್ ತೊಗೋಬೇಕಂದ್ರೂ ಸಹ ಅದರಲ್ಲಿ ಎಂಥ ಲೈಕ್ ಯಾರಿಗೆ ಕೆಟ್ಟದಾಗ್ತದ, ಎಷ್ಟು ಜನಕ್ಕೆ ಒಳ್ಳೆಯದಾಗ್ತದೆ, ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಮಾಡಬೇಕು ಅಂತ ಹೇಳಿದವರು. ತುಂಬಾ ಕಲಿಸಿದ್ದಾರೆ ಅಜ್ಜಿಯಾಗಿ, ಅವರು ತುಂಬಾ ಕಲಿಸಿದ್ದಾರೆ. ಸೊ ಅಷ್ಟೇ ಹೇಳಬಲ್ಲೆ. ವಿ ವಿಲ್ ಮಿಸ್ ಹರ್ ಅ ಲಾಟ್. ಬಟ್ ಅವರು ಹೇಳಿಕೊಟ್ಟ ಪಾಠಗಳು ಮತ್ತು ಅವರೊಟ್ಟಿಗಿದ್ದ ಮೆಮರೀಸ್ ಅದು ಯಾವತ್ತಿಗೂ ನಮ್ಮೊಟ್ಟಿಗೆ ಇರ್ತದೆ. ಅದನ್ನು ಮಾತ್ರ ಯಾವತ್ತೂ ಮರೆಯೋದಿಲ್ಲ. ಅವ್ರು ಹೇಳಿದಾಗೇ ನಡ್ಕೊಂಡು ಹೋಗ್ತೇವೆ ಅಷ್ಟೇ. ಓಕೆ, ನಿಮ್ಮ ಬರ್ತ್ಡೇ ಆಗಿರ್ಬೋದು, ಅವರ ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಹಬ್ಬಗಳು ಬಂದಾಗ ಅವುಗಳನ್ನೆಲ್ಲ ಜೊತೆಯಾಗಿ ಹೆಂಗೆ ಸೆಲೆಬ್ರೇಟ್ ಮಾಡಿ? ಬರ್ಡೇಸ್ ಅಂದರೆ ಲೈಕ್ ಅವರ ಬರ್ಡೇ ಅಂದರೆ ಅವ್ರು ಅಷ್ಟು ಗೌಜಿ ಮಾಡ್ತಾ ಇರಲಿಲ್ಲ. ಆದರೆ ಮೊಮ್ಮಕ್ಕಳ ಬರ್ಡೇ ಎಲ್ಲ ಬಂದರೆ ತುಂಬಾ ನಮ್ಮನ್ನು ಲೈಕ್ ಎಂತ ಹೇಳ್ತಾರೆ, ಒಳ್ಳೆಯ ರೀತಿಯಲ್ಲೇ ಸ್ಪಾಯ್ಲ್ ಮಾಡ್ತಿದ್ರು. ಮಕ್ಕಳಿಗೆ ಅಂತ ಕೇಳಿದರು ಕೊಡಿಸ್ತಿದ್ರು, ಮತ್ತು ಹೊರಗೆ ಕರ್ಕೊಂಡು ಹೋಗ್ತಿದ್ರು. ಮತ್ತು ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಹಬ್ಬ ಸಹ ಆಚರಿಸ್ತೇವೆ. ಬಟ್ ದೀಪಾವಳಿ ಜೋರು. ದೀಪಾವಳಿ ಅಂತ ಹೇಳಿದರೆ ಒಂದು 15-20 ದಿವಸ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಅದರಲ್ಲಿ ಸಹ ಅವರು ಮೈಸೂರು ಪಾಕ್ ಮಾಡ್ತಿದ್ರು. ಅದನ್ನು ನಮ್ಮೆಲ್ಲ ಲೈಕ್ ಸುತ್ತ ಕೂರಿಸಿಕೊಂಡು ಹೇಳಿಕೊಟ್ಕೊಂಡು ನಮ್ಮ ಕೈಯಲ್ಲೇ ಮಾಡಿಸ್ತಿದ್ರು. ಅದೆಲ್ಲ ಇನ್ನು ಸಿಗೋದಿಲ್ಲ ನಮಗೆ. ಬಟ್ ಎಷ್ಟು ವರ್ಷ ಅವರೊಟ್ಟಿಗೆ ಅದನ್ನು ಸೆಲೆಬ್ರೇಟ್ ಮಾಡಿದ್ವಲ್ಲ, ಎಷ್ಟು ಸ್ವೀಟ್ಸ್ ಮಾಡ್ತಿದ್ರು ಅಜ್ಜಿ. ಮತ್ತು ಅವರು ಮಾಡುವ ಅಡಿಗೆ ಆಗ್ಬೋದು, ತಿಂಡಿ ಎಲ್ಲ ಆಗ್ಬೋದು, ಅವರು ಮಾಡಿದಾಗೆ ಮನೇಲಿ ಯಾರೂ ಸಹ ಮಾಡಲಿಕ್ಕಾಗೋದಿಲ್ಲ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊತೇವೆ. ಮತ್ತು ಅವರದ್ದೇ ಒಂದು ಎಂಥ ಅಡುಗೆಯ ರೀತಿ. ಮತ್ತು ಆದರೂ ಸಹ ಅವರು ಎಷ್ಟೊಂದು ಅಡುಗೆಗಳು ಹೇಳಿಕೊಟ್ಟಿದ್ದಾರೆ ಸಹ ಮಾಡಲಿಕ್ಕೆ. ಬಟ್ ಎಷ್ಟೇ ಮಾಡಿದರೂ ಅವರು ಮಾಡಿದಾಗೆ ಇರೋದಿಲ್ಲ ಅಲ್ಲ. ಸೊ ಹೌದು, ತುಂಬ ಕಲಿಸಿದ್ದಾರೆ ಅಜ್ಜಿ. ಅವರೇ ಬೆಸ್ಟ್ ಗಿಫ್ಟ್ ಆದರೂ ಕೂಡ ಕೇಳ್ತಾ ಇರುವಂಥದ್ದು, ನಿಮ್ಮ ಬರ್ಡೇಗೆ ಅಂತ ಅಥವಾ ನಿಮಗೆ ಅಂತ ಕೊಟ್ಟಿರುವಂಥ ಗಿಫ್ಟ್ಗಳಲ್ಲಿ ಬೆಸ್ಟ್ ಗಿಫ್ಟ್ ಅಂತ ಹೇಳಿದರೆ ಅವರು ನನ್ನ ಲೈಫಲ್ಲಿ ಇದ್ದದ್ದೇ ಲೈಕ್ ಅವರು ಅಂದರೆ ಅವರು ಮಾತ್ರ ಅಲ್ಲ, ತಾತ ಸಹ ಅಷ್ಟೇ. ಅಜ್ಜಿ ತಾತ ಇಬ್ಬರು ನನ್ನ ಲೈಫಲ್ಲಿ ಇರೋದೇ ನನಗೆ ಒಂದು ದೊಡ್ಡ ಗಿಫ್ಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಅವರು ಕೊಟ್ಟ ಬೆಸ್ಟ್ ಗಿಫ್ಟ್ ಅಂದರೆ ದ ವ್ಯಾಲ್ಯೂಸ್. ಅವರು ನನಗೆ ಲೈಫಲ್ಲಿ ಹೇಳಿಕೊಟ್ಟ ವ್ಯಾಲ್ಯೂಸ್ ಉಂಟಲ್ಲ, ಮಾರಲ್ಸ್, ಅದೇ ನನಗೆ ದೊಡ್ಡ ಗಿಫ್ಟ್. ಅದೇ ಲೈಕ್ ಇವತ್ತು ನಾನೇನಿದ್ದೇನೆ ಅದು ಅವರು ಹೇಳಿಕೊಟ್ಟದ್ದೇ. ಸೊ ಇಫ್ ಐ ಆಮ್ ಲೈಕ್ ದಿಸ್ ಇಟ್ ಇಸ್ ಬಿಕಾಸ್ ಆಫ್ ದೆಮ್ ಓನ್ಲಿ. ಸೊ ಹಾಗಾಗಿ ಲೈಕ್ ಈ ಲೈಫೇ ಅವರಿಗೆ ನಾನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಅಜ್ಜಿ ತಾತನಿಗೆ. ಸೊ ಅವರೇನು ಹೇಳ್ತಾರೆ ಅದೇನೆ. ಇಷ್ಟು ದಿನ ಇಷ್ಟು ವರ್ಷಗಳು ಅಜ್ಜಿ ತಾತ ಅಂತಲೇ ಇತ್ತು. ಅಜ್ಜಿ ಫಿಸಿಕಲಿ ಇರಲಿಕ್ಕಿಲ್ಲ, ಬಟ್ ಇನ್ನೂ ಇಟ್ಸ್ ಆಲ್ವೇಸ್ ಅಜ್ಜಿ ಆ್ಯಂಡ್ ತಾತ ಓನ್ಲಿ. ಸೊ ತಾತ ಒಬ್ಬರೇ ಅಂತ ಹೇಳಿಕ್ಕಾಗೋದಿಲ್ಲ ಅಲ್ಲ. ಸೊ ಇನ್ನೆಷ್ಟೇ ಆದರೂ ಅದು ಅಜ್ಜಿ ತಾತನೇ.
ಅವರಿಗೆ. ತಾತನ ಮುದ್ದಿನ ಮೊಮ್ಮಗಳು ನೀವು, ಹಾಗಾಗಿ ಅಜ್ಜಿ ಇಲ್ಲದಿದ್ರೂ ಕೂಡ ನಿಮ್ಮ ಜೊತೆಗೇನೆ ಇರ್ತಾರೆ, ಹೌದಲ್ವಾ? ಓಕೆ, ಹಾಗಾಗಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಳಿನಿ ಲೋಕಪ್ಪ ಗೌಡರ ಇನ್ನೊಬ್ಬರು ಮೊಮ್ಮಗಳಿದ್ದಾರೆ, ಶ್ರುತಿ ಅವರು, ಮಾತಾಡಿಸ್ಬೇಕು. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಅಮ್ಮಮ್ಮ ಈ ಹೊತ್ತಿನಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಅವ್ರ ಜೊತೆ ಅವರು ಇವಾಗ ನಾವು ನೆನ್ಪು ಮಾಡ್ಕೊಳ್ಳೋದಾದರೆ ತುಂಬ ಇದೆ. ಬಟ್ ಸಣ್ಣದಿಂದ ನೋಡ್ಕೊಂಡು ಬಂದವಳು ನಾನು. ಸಣ್ಣದಿಂದಲೂ ಇಲ್ಲಿ ಇರೋವಾಗಲೂ ಅಷ್ಟೇ, ಯಾವುದಕ್ಕೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಯಾವುದೇ ಏನೇ ಒಂದು ಇದಿತ್ತು ಅವರು ನಾವೆಲ್ಲಾದರೂ ಏನಾದರೂ ಒಂದು ತಪ್ಪು ದಾರಿ ಹೋಗ್ತೀವಿ ಅಂದರೆ ಅದನ್ನ ಸರಿ ದಾರಿಗೆ ತೊಗೊಂಡು ಬಂದು ಎಲ್ಲ ಬುದ್ಧಿವಾದ ಎಲ್ಲ ಹೇಳಿ ಎಲ್ಲ ಮಾಡ್ತಿದ್ರು. ಪ್ರತಿಯೊಬ್ರಿಗೂ, ನಮಗಂತ ಎಲ್ಲ ಪ್ರತಿಯೊಬ್ರಿಗೂ, ಊರಿನವ್ರಿಗೂ ಮಾಡ್ತಿದ್ರು, ಮನೆಯವ್ರಿಗೂ ಮಾಡ್ತಾಯಿದ್ರು, ಫ್ಯಾಮಿಲಿಗೂ ಮಾಡ್ತಾಯಿದ್ರು. ಸೊ ಇವಾಗ ಹೀಗಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿಗೆ ಅವರು ಸ್ಟ್ರೆಂತಾಗಿ ನಿಂತಿದ್ರು. ಪ್ರತಿಯೊಂದು ವಿಷಯದಲ್ಲೂ ಮೋಟಿವೇಶನ್ ಮಾಡ್ತಾಯಿದ್ರು, ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡಿದ್ದಕ್ಕೆ ನಾವಿವಾಗ ಅವ್ರ ಜೊತೆ ಅಷ್ಟು ತುಂಬ ಕ್ಲೋಸ್ ಆಗಿದ್ದೇವೆ. ಈಗ ಕಸಿನ್ಸ್ ಆಗಿದ್ರೂ ನಾವು ತುಂಬ ಕ್ಲೋಸ್ ಆಗಿದ್ದೇವೆ, ಅಂದರೆ ಮೊಮ್ಮಕ್ಕಳಾಗೇ ಇದ್ದೀವಿ, ಸ್ವಂತ ಮೊಮ್ಮಕ್ಕಳಾಗೇ ಇದ್ದೇವೆ ನಾವು. ಸೊ ಅವರು ಹೇಳಬೇಕಂದ್ರೆ ಶಿ ಈಸ್ ಅ ಗ್ರೇಟ್ ವುಮೆನ್ ಅಂತ ಹೇಳ್ಬೋದು. ಅಂದರೆ ಹೆಣ್ಮಕ್ಳಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಕಷ್ಟ ಕಾಲದಲ್ಲಿ ಎಲ್ರಿಗೂ ಯಾರೇ ಬಂದು ಅವ್ರ ಹತ್ರ ಕಷ್ಟ ಅಂತ ಹೇಳ್ಕೊಂಡ್ರೂ ಪ್ರತಿಯೊಬ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಅನ್ನೋ ಮಾತೇ ಇಲ್ಲ ಅವ್ರ ಹತ್ರ. ಯಾವತ್ತಿದ್ರೂ ಕೈ ಎತ್ತಿ ಕೊಟ್ಟಿದ್ದಷ್ಟೇ ಅಲ್ಲದೆ ಅವರು ಇನ್ನೊಬ್ಬರ ಜೊತೆ ಕೇಳಿ ಪಡ್ಕೊಂಡಂತ ಏನೂ ಇಲ್ಲ. ಅವರಾಗಿ ಅವರು ಎಲ್ಲ ವಿಷಯದಲ್ಲೂ ಅಷ್ಟೇ ಅವರು ತುಂಬ ಸ್ಟ್ರಾಂಗಾಗೇ ಇದ್ದರು. ನಿಮ್ಮ ಮಾತಾಡುವಾಗ ಕಣ್ಣು ನಿಮ್ಮ ಮಾತಿಗೆ ಗೊತ್ತು ಮಾಡುತ್ತೆ ಎಷ್ಟೊಂದು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಹಾಗಾಗಿ ಮನೆ ಎಷ್ಟು ಖಾಲಿ ಅನ್ನಿಸ್ತಾ ಇದೆ, ಮನಸ್ಸು ಎಷ್ಟು ಖಾಲಿ ಅನ್ನಿಸ್ತಾ ಇಲ್ಲ, ನಾನು ಅಂದರೆ ದಿನಾಲೂ ಸಾಯಂಕಾಲ ಇಲ್ಲಿ ಬಂದು ಹೋಗ್ತಾ ಇರ್ತೀನಿ. ಬಟ್ ಬರುವಾಗೆಲ್ಲ ತುಂಬ ಅಂದರೆ ಒಂಥರ ಒಳಗೆ ತುಂಬ ಖಾಲಿ ಆ್ಯಕ್ಚುಲಿ. ಸೊ ಅದೇ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲಾಸ್ಟಿಗೆ ಅದೇ ಅವ್ರು ತುಂಬ ಕಷ್ಟ ಬಂದರು, ತುಂಬ ಅಂದರೆ ತುಂಬ ಕಷ್ಟ ಬಂದರು, ಅಂದರೆ ತುಂಬ ನೋವು ಪಟ್ಟಿದ್ದಾರೆ. ಬಟ್ ಸ್ಟಿಲ್ ಏನು ಮಾಡೋದು, ದೇವರು ಟೈಮ್ ಬಂದಾಗ ಕರ್ಕೊಂಡು ಹೋಗ್ತಾರಲ್ವ. ಸೊ ಹಾಗಾಗಿ ಅವರ ಹೇಳ್ತಾ ಇದ್ದಂತಹ ಮಾತುಗಳನ್ನು ಯಾವುದಾದ್ರೂ ಒಂದನ್ನು ನಾನು ಯಾವಾಗಲೂ ಬಂದ ಚಿನ್ನ ಹೇಗಿದ್ಯಮ್ಮ, ಇದೆಲ್ಲ ಮಾತುಗಳು ಅವ್ರದ್ದು ತುಂಬ ಮಿಸ್ ಮಾಡ್ಕೊತೇವೆ ಅಷ್ಟೇ. ಸೊ ಥ್ಯಾಂಕ್ ಯು. ಓಕೆ, ನಿಮ್ಮ ಜೊತೆಗೆ ಇದ್ದಾರೆ ಅವರು, ಆಯಿತಾ? ಥ್ಯಾಂಕ್ ಯು. ನಮ್ಮ ಜೊತೆಗೆ ಪುತ್ತೂರು ಒಕ್ಕಲಿಗಗೌಡ ಸಂಘದ ಸೇವಾ ಸಂಘದ ಮಾಜಿ ಅಧ್ಯಕ್ಷರು, ಹಿರಿಯ ನ್ಯಾಯವಾದಿಗಳಿಗಾಗಿರುವಂತಹ ಹಿಡಿಯಡ್ಕ ಮೋಹನ್ ಗೌಡ್ರವರಿದ್ದಾರೆ. ಸರ್ ನಮಸ್ತೆ. ನಳಿನಿ ಲೋಕಪ್ಪ ಗೌಡ್ರವರು ಹಸ್ತಂಗತರಾಗಿದ್ದಾರೆ. ಬಹುಶಃ ಸಂಘದಲ್ಲಿ ಆಗಿರ್ಬೋದು, ಬೆಂಗಳೂರಿನಲ್ಲಿ ವಕೀಲರಾಗಿದ್ದಾಗಲೂ ಕೂಡ ಅವರನ್ನು ತುಂಬ ಹತ್ತಿರದಿಂದ ಬಲ್ಲವರು ತಾವು. ಅವರ ಬಗ್ಗೆ ಹೇಳೋದಾದರೆ ಮತ್ತೊಂದು ನುಡಿನ ಮನಸ್ಸಲ್ಲಿಸ್ತಾರೆ. ಶ್ರೀಮತಿ ನಳಿನಿ ಲೋಕಪ್ಪ ಗೌಡ್ರು ಅಂದರೆ ಭಾಳ ಕಷ್ಟದಲ್ಲಿ ಬಂದು ಜೀವನದಲ್ಲಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿಕೊಂಡು ಆ ಮೂಲಕ ತುಂಬ ಕೆಲಸ ಮಾಡಿದವರು. ಜೊತೆಗೆ ಅಷ್ಟೆಲ್ಲ ಇದ್ದರೂ ಕೂಡ ಜೊತೆಗೆ ಎಲ್ಲ ಸಮಾಜದಲ್ಲಿ ನಮ್ಮ ಗೌಡ ಸಮಾಜದಲ್ಲಿ ಕೂಡ ಒಳ್ಳೆಯ ದಾನಿಗಳಾಗಿ ನಮ್ಮ ಎಲ್ಲ ಕೆಲಸಗಳಲ್ಲಿ ಕೂಡ ಯಾವುದೇ ವಿಚಾರದಲ್ಲಿ ಕೂಡ ತಕ್ಷಣ ಸ್ಪಂದನೆ ಮಾಡುವಂಥ ಒಂದು ಮನೋಭಾವವನ್ನು ಹೊಂದಿದವರು. ಅದೇ ರೀತಿ ಉಳಿದ ಎಲ್ಲರಿಗೂ ಕೂಡ ಸಹಾಯ ಮಾಡಿರೋದು ನಿಮಗೆಲ್ಲ ಜನರಿಗೆಲ್ಲ ಗೊತ್ತಿದೆ. ಆದ ಕಾರಣ ಒಳ್ಳೆಯ ಮನಸ್ಸು ಇತ್ತು, ಉದಾರವಾಗಿ ಎಲ್ಲರ ಜೊತೆ ಬೆರೆಯುವಂಥದ್ದು, ಪ್ರೀತಿಸುವಂಥದ್ದು ಎಲ್ಲ ಅವರ ಗುಣಗಳು. ಆದ ಕಾರಣ ಅವರ ಅಗಲುವಿಕೆ ಎಲ್ಲ ಸಮಾಜಕ್ಕೂ ಕೂಡ ಒಂದು ನಷ್ಟ ಅಂತೇಳಿ ನನ್ನ ನಂಬಿಕೆ. ವಿಶೇಷವಾಗಿ ತಾವು ಒಕ್ಕಲಿಗೌಡ ಸಂಘದ ಅಧ್ಯಕ್ಷರಾಗಿದ್ದಾಗ ಪುತ್ತೂರಿನ ಒಕ್ಕಲಿಗೌಡ ಸಂಘಕ್ಕೂ ಕೂಡ ಅವರು ವಿಶೇಷವಾಗಿ ತಮ್ಮ ಕೊಡುಗೆಯನ್ನು ಕೊಟ್ಟವರು. ಆ ಬಗ್ಗೆ ಒಂದು ನೆನಪಿಸಿದ್ದಾರೆ. ಹೌದು, ಅವರು ನಮ್ಮ ವೈಯಕ್ತಿಕವಾಗಿ ಕೂಡ ಒಂದು ಕೋಣೆಯನ್ನು ಅವರ ಹೆಸರಿನಲ್ಲಿ ನಾವು ಅದಕ್ಕೆ ಬೇಕಾದಂಥ ಹಣ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆ ಸಮಾಜದ ಇತರ ಯಾರಿಗಾದರೂ ಅಗತ್ಯ ಇದ್ದಲ್ಲಿ ಸಹಾಯ ಮಾಡುವಂಥ ಒಂದು ಸಂದರ್ಭ ಬಂದಾಗ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬೇರೆ ಅನೇಕ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ಕಂಡಾಗ ನಾವು ಸಮಾಜ ಅದನ್ನು ಸಂಘದಿಂದ ಅವರಿಗೊಂದು ಯಾರಿಗಾದ್ರು ತೀರಿ ಹೋದಲ್ಲಿ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಆದಾಗ ಇಂಥವ್ರಿಗೆ ಈ ಥರ ಬೇಕು ಅಂತ ಆದಾಗ ನಮ್ಮ ಜೊತೆ ಕೈ ಜೋಡಿಸಿ ಅವರಿಂದ ಆಗುವಂಥ ಸಹಾಯವನ್ನು ಅನೇಕ ಸಲ ನಮ್ಮ ಸಂಘದ ಹೆಸರಲ್ಲಿ ಕೊಡಲಿಕ್ಕೆ ಅವರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಸಂಘವನ್ನು ನನ್ನ ಟೈಮಲ್ಲಿ ಆ ಸಂಘಕ್ಕೆ ದೊಡ್ಡ ಆ ಕಟ್ಟಡ ಕಟ್ಟುವಲ್ಲಿ ಇವರೆಲ್ಲರೂ ಕೂಡ ಉದಾರವಾಗಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಆದ ಕಾರಣ ನಮಗೆ ಅವರ ನೆನಪು ಸದಾ ಇದೆ.
ನಳಿನಿ ಲೋಕಪ್ಪ ಗೌಡ ಅವರು ಸ್ವರ್ಗಸ್ಥರಾಗಿದ್ದಾರೆ. ನಾನೀಗ ಅವರ ಮನೆಗೆ ಬಂದಿದ್ದೇನೆ. ಅವರು ಸ್ವರ್ಗಸ್ಥರಾಗುವ 2 ದಿವಸಗಳ ಹಿಂದೆ ಬಂದು ಅವರ ಹತ್ರ ಮಾತಾಡಿಸಿ ಹೋಗಿದ್ದೆ. ನಾನು ಬಂದಿದೆ ಅನ್ನುವ ಮಾಹಿತಿ ಕೇಳಿ, ಅಶೋಕ್ ರೈಗಳೇ ನೀವು ಬಂದಿದ್ರ, ತುಂಬ ಸಂತೋಷ ಆಯಿತು ಅಂತ ನನ್ನ ಹತ್ರ ಸುಮಾರು 7-8 ನಿಮಿಷಗಳ ಕಾಲ ನನ್ನ ಹತ್ರ ಮಾತಾಡಿದ್ರು. ತುಂಬ ಹುಷಾರಾಗಿದ್ದರು. ಈಗೆಲ್ಲ ನನಗೆ ಸುಮಾರು ನಾನು 15 ವರ್ಷದ ಹಿಂದೆ ಕೂಡ ಅವರನ್ನು ಭೇಟಿ ಮಾಡಿದ್ದೆ. ನಾನು ಶಾಸಕನಾಗಬೇಕು ಅನ್ನೋ ಕನಸು ಕಾಣುವರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು. ನನಗೆ ಆಗ ಬಂದಾಗ ಅವರ ರಾಜಕೀಯ ಜೀವನದ ಬಗ್ಗೆ ನನ್ನಲ್ಲಿ ಚರ್ಚೆ ಮಾಡ್ತಾಯಿದ್ರು. ಅಶೋಕ್ ರೈಗಳೇ, ಪುತ್ತೂರಿಗೆ ಒಬ್ಬ ಒಳ್ಳೆಯ ಲೀಡರ್ ಬೇಕು, ನೀವು ಕೂಡ ರಾಜಕೀಯಕ್ಕೆ ಬಂದು ನೀವು ಇಲ್ಲಿ ಶಾಸಕನಾಗಬೇಕು, ನನ್ನ ಪೂರ್ತಿ ಸಹಕಾರ ಇದೆ ಅನ್ನೋ ವಿಚಾರಗಳನ್ನು ಮತ್ತು ಒಂದಷ್ಟು ವಿಚಾರಗಳನ್ನು ಪುತ್ತೂರಿನ ಬಗ್ಗೆ ಕೂಡ ನನ್ನ ಹತ್ರ ಹಂಚಿಕೊಂಡದ್ದು. ಇಲ್ಲಿನ ದೇವಸ್ಥಾನದ ವಿಚಾರದಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡದ್ದು. ಅವರು ಕೃಷಿಕರ ಜೊತೆಗೆ ಒಬ್ಬರು ಉದ್ಯಮಿಗಳು ಕೂಡ ಆಗಿದ್ದರು. ತನ್ನ ಉದ್ಯಮದಲ್ಲಿ ಬಂದಂಥ ಅಷ್ಟು ಹಣವನ್ನು ಬಡವರಿಗಾಗಿ, ಈ ದೇವಸ್ಥಾನಕ್ಕಾಗಿ, ಧರ್ಮಕ್ಕಾಗಿ ಅವರು ಕೊಟ್ಟವರು. ಈ ಹಿಂದೆ ನಾನು ಶಾಸಕನಾದ ನಂತರ ಕೂಡ ನನ್ನ ಹತ್ರ ಬಂದು ಒಂದು ದಿವಸ ಅವರು ಕುಟುಂಬ ಸಮೇತರಾಗಿ ನನ್ನ ಹತ್ರ ಬಂದು, ಆ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಅಶೋಕ್ ರೈಗಳೇ, ನೀವು ಅಲ್ಲಿ ಬರಬೇಕು. ಆ ದೇವಸ್ಥಾನ ಅಂತ ಹೇಳಿದ್ರೆ, ಆ ತಾಯಿ ಅಂತ ಹೇಳಿದ್ರೆ, ನಾನು ಆ ದೇವಸ್ಥಾನದಲ್ಲಿ ನನಗೆ ಕೆಲಸ ಮಾಡಬೇಕು ಅಂತ ಭಾರಿ ಮನಸ್ಸಿದೆ, ಇನ್ನಷ್ಟು ಅದರ ಅಭಿವೃದ್ಧಿಗಳಾಗಬೇಕು ಅನ್ನುವ ಕನಸನ್ನು ಕೂಡ ಕಂಡಿದ್ರು. ಅವರಿಗಾಗಿ ಅವರು ಏನು ನನ್ನ ಹತ್ರ ಹೇಳಿಲ್ಲ, ನನಗೆ ರಸ್ತೆ ಆಗಬೇಕು, ಇನ್ನೊಂದು ಆಗಬೇಕು, ಬೇರೆಯದಾಗಬೇಕು. ಅವರ ಕನಸು 2 ಮಾತ್ರ ಇತ್ತು. ಒಂದು ದೇವಸ್ಥಾನದ ಬಗ್ಗೆ ಕನಸು ಇತ್ತು, ಇನ್ನೊಂದು ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಅವ್ರದ್ದು ಕನಸು ಇತ್ತು. ಅವರು ಇಷ್ಟು ಬೇಗ ಸ್ವರ್ಗಸ್ಥರಾಗ್ತಾರೆ ಅಂತ ನಾನು ಖಂಡಿತ ಅನಿಸಿರಲಿಲ್ಲ. ಅಂದರೆ ಮೊನ್ನೆ ಅವರನ್ನು ನಾನು ಭೇಟಿ ಮಾಡಿ ಮಾತಾಡುವಾಗ ತುಂಬ ಹುಷಾರಾಗಿದ್ದರು. ಆನಂತರ 2 ದಿವಸದ ನಂತರ ನಾನು ಪೇಪರ್ ನೋಡುವಾಗ ನನಗೆ ದಿಗ್ಭ್ರಮೆ ಆಯಿತು ಒಮ್ಮೆ ಈ ಸುದ್ದಿಯನ್ನು ಕೇಳಿ. ಇವತ್ತು ಮನುಷ್ಯನಿಗೆ ದೇವರು ಹುಟ್ಟು ಸಾವು ಅನ್ನೋದು ಸಹಜ. ಅದರ ಮಧ್ಯ, ಹುಟ್ಟು ಮತ್ತು ಸಾವು ಮಧ್ಯ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ಜೀವನ ಪರ್ಯಂತ ಇರುವಂಥದ್ದು, ಸಮಾಜ ಅದನ್ನು ಗುರುತಿಸುವಂಥದ್ದು. ಇವತ್ತು ಈ ಕಾರ್ಯಕ್ರಮಕ್ಕೆ 2,000ದಿಂದ ಹೆಚ್ಚು ಜನ ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಬೇರೆ ಬೇರೆ ದೂರದಿಂದ ಜನ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಊಟ ಮಾಡಲಿಕ್ಕೆ ಅಂತ ಬಂದವರು ಯಾರೂ ಇಲ್ಲ. ನಳಿನಿ ಲೋಕಪ್ಪ ಗೌಡ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಒಂದಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರ ಈ ಕೊನೆಯ ಕ್ಷಣವನ್ನು, ಈ ಕೊನೆಯ ಸಮಯದ ಈ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗುವಂಥ ಕೆಲಸಗಳಾಗಿದೆ. ಅವರ ಕುಟುಂಬ ಕೂಡ ನಾನು ನೋಡಿದ್ದೇನೆ ಹತ್ತಿರದಿಂದ. ಒಂದು ತಾಯಿಯನ್ನು ತಮ್ಮ ಮಕ್ಕಳು ಇಲ್ಲ ತನ್ನ ಗಂಡ ಯಾವ ರೀತಿ ಪ್ರೀತಿ ಮಾಡ್ತಾರೆ, ಯಾವ ರೀತಿ ಗೌರವ ಕೊಡ್ತಾರೆ, ಅದನ್ನು ಬಹುಶಃ ಈ ಕುಟುಂಬದಿಂದ ನೋಡಿ ಕಲಿಬೇಕು ಅನ್ನೋ ವಿಚಾರ. ಯಾಕಂದರೆ ಅವರ ಗಂಡ ಕೂಡ ಹಾಗೆ, ಅವರ ಬಗ್ಗೆ ಅತ್ಯಂತ ಕಾಳಜಿ ಇದ್ದವರು. ಅವರು ಮಾತಾಡುವ ರೀತಿ ನೀತಿ, ಆ ಮಕ್ಕಳು ಅವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ, ಇದೆಲ್ಲ ನಾವು ಕೂಡ ಸಮಾಜಕ್ಕೆ ಒಂದು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಒಳ್ಳೆಯ ಮಹಿಳೆ ಸಮಾಜ ಸೇವೆ ಮಾಡ್ತಿರೋನು ಈ ಸಮಾಜ ಕಳ್ಕೊಂಡಿದೆ. ನಮ್ಮ ಹತ್ರ ಇನ್ನು ಹೇಳಲಿಕ್ಕೆ ಏನಿಲ್ಲ. ಸಮಾಜದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಿದರೆ ದೇವರವರಿಗೆ, ಅವರು ಸ್ವರ್ಗಕ್ಕೆ ಹೋಗಲಿ, ಅವರ ಕುಟುಂಬ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕಲಿ, ಬಾಳಲಿ, ಮಕ್ಕಳಿಗೂ ಒಳ್ಳೆಯ ಭವಿಷ್ಯ ಕೊಡಲಿ. ಅವರ ಪತಿ ಕೂಡ ಇದ್ದಾರೆ, ಅವರಿಗೂ ಕೂಡ ಆ ನೋವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ. ನಿಮ್ಮ ಜೊತೆಯೆಲ್ಲ ನಾವು ಇದ್ದೇವೆ, ಯಾವಾಗಲೂ ನಾವು ನಿಮ್ಮ ಜೊತೆ ಇದ್ದೇವೆ. ನೀವು ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಕೆಲಸಗಳಾಗಿ, ಆ ಮೂಲಕ ಏನು ನಳಿನಿ ಲೋಕಪ್ಪ ಗೌಡ ಅವರ ಚಿಂತನೆಗಳಿತ್ತು, ಅದಕ್ಕೆ ನೀವು ಇನ್ನೇ ಮುಂದೆ ಮಾಡುವಂಥ ಕಾರ್ಯ ಅವರಿಗೆ, ಅವರು ಸ್ವರ್ಗದಲ್ಲಿ ನಿಂತು ಅದನ್ನು ನೋಡುವಂಥ, ಸಂತೋಷ ಪಡುವಂಥ ಸಮಯ ಆಗಲಿ ಅಂತ
ನಾನು ನಿಮಗೆ ಶುಭವನ್ನು ಕೋರುತ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.